ಉಳ್ಳಾಲ ತೊಕ್ಕೋಟು ಜಂಕ್ಷನ್ ಬಳಿಯ ಬಸ್ ನಿಲ್ದಾಣ ಬಳಿ ಸಾರ್ವಜನಿಕರ ಉಪಯೋಗಕ್ಕಾಗಿ ನಿರ್ಮಿಸಿರುವ ನೂತನ ಶೌಚಾಲಯದ ನಿರ್ವಹಣೆ ಅತ್ಯಂತ ಮಹತ್ವದ್ದಾಗಿದ್ದು, ಈ ನಿಟ್ಟಿನಲ್ಲಿ ಉಳ್ಳಾಲ ನಗರಸಭಾ ಅಧಿಕಾರಿಗಳು ಶೌಚಾಲಯದ ನಿರ್ವಹಣೆ ಮಾಡುವವರ ಮೇಲೆ ನಿಗಾ ವಹಿಸಬೇಕು. ಇವರೊಂದಿಗೆ ಶೌಚಾಲಯ ಬಳಸುವವರು ಕೂಡ ಸ್ವಚ್ಛತೆಗೆ ಆದ್ಯತೆ ನೀಡಿ ಎಂದು ಶಾಸಕ ಯುಟಿ ಖಾದರ್ ಅಭಿಪ್ರಾಯಪಟ್ಟರು. ಉಳ್ಳಾಲ ನಗರಸಭೆಯ 14ನೇ ಹಣಕಾಸಿನ ಅನುದಾನದಡಿ ಸುಮಾರು 22 ಲಕ್ಷ ರೂಪಾಯಿ ವೆಚ್ಚದಡಿ ತೊಕ್ಕೊಟ್ಟು ಬಸ್ ನಿಲ್ದಾಣದ ಬಳಿ ನೂತನವಾಗಿ ನಿರ್ಮಾಣಗೊಂಡಿರುವ ಸುಸಜ್ಜಿತ ಶೌಚಾಲಯ ಉದ್ಘಾಟಿಸಿ ಅವರು ಮಾತನಾಡುತ್ತಿದ್ದರು. ಉಳ್ಳಾಲ ನಗರಸಭೆಯ ಕಟ್ಟಡದಲ್ಲಿ ನಿರ್ಮಾಣಗೊಂಡಿರುವ ಶೌಚಾಲಯ ಹಳೆಯದಾಗಿದ್ದು, ಇದೀಗ 2 ಶೌಚಾಲಯಗಳ ನಿರ್ವಹಣೆಯೊಂದಿಗೆ ಸ್ವಚ್ಛತೆಗೆ ಆದ್ಯತೆ ನೀಡಬೇಕು ಎಂದರು. ಸಾರ್ವಜನಿಕ ಶೌಚಾಲಯ ಇವತ್ತು ಎಲ್ಲ ಕಡೆ ಕೂಡ ನಿಭಾಯಿಸುವ ಸುಲಭ ಇಲ್ಲ, ಬಹಳ ಕಷ್ಟಕರವಾದ ಪರಿಸ್ಥಿತಿ. ಉಳ್ಳಾಲದಲ್ಲಿರುವಂಥ ಒಂದು ಶೌಚಾಲಯ ಆ ಕಟ್ಟಡದ ಒಳಗಿತ್ತು. ಅದು ಬಹುಶಃ 20 ವರ್ಷ ಕೂಡ ಇವತ್ತು ಆದಂಥದ್ದು. ಆದ ಕಾರಣ ಈ ಪ್ರದೇಶದವರಿಗೆ ಒಂದು ಸುಸಜ್ಜಿತವಾದ ಒಂದು ಶೌಚಾಲಯ ಇರಬೇಕಂತ ಹೇಳಿಕೊಂಡು ವತಿಯಿಂದ ಇವತ್ತು ಸುಸಜ್ಜಿತವಾದ ಶೌಚಾಲಯ ಇವತ್ತು ಚಾಲನೆ ಕೊಡ್ತಿದ್ದೇವೆ. ಇದನ್ನು ಮೇಂಟೈನ್ ಮಾಡಲಿಕ್ಕೆ ಕೂಡ ಉತ್ತಮ ರೀತಿಯ ವ್ಯವಸ್ಥೆ ಕೂಡ ನಗರಸಭೆಯ ಅಧ್ಯಕ್ಷರು, ಸದಸ್ಯರು ಮತ್ತು ನಮ್ಮ ಅಧಿಕಾರಿಗಳು ಕೊಡೋಕ್ಕೆ ಮಾಡಿದ್ದಾರೆ. ನನಗೆ ವಿಶ್ವಾಸ ಇದೆ, ಇದನ್ನು ಚೆನ್ನಾಗಿ ನೋಡಿಕೊಂಡು ಹೋಗ್ತಾರೆ ಮತ್ತು ಇದನ್ನು ಉಪಯೋಗಿಸುವವರು ಕೂಡ